मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोतमुख्यं श्रीरामदूतं शरणं प्रपद्ये सपरिवार ಶ್ರೀಪಂಚಮುಖಿ ಆಂಜನೇಯ ಸ್ವಾಮಿನೇ ನಮಃ. ಶ್ರೀಪಂಚಮುಖಿ ಆಂಜನೇಯ ಸ್ವಾಮಿ ದೇವರಲ್ಲಿ ವಂದನೆಯನ್ನು ಮಾಡಿಕೊಂಡು, ನನ್ನ ಹೆಸರು ರವೀಶ್ ಭಟ್ ಅಂತೇಳಿ, ಇಲ್ಲಿಯ ಅರ್ಚಕರು. ಇಲ್ಲಿಯ ಸ್ಥಳ ಪುರಾಣ ಏನು ಅಂತಂದರೆ, ಆಂಜನೇಯನು ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಹೋಗುವಾಗ ಆ ಸಂದರ್ಭದಲ್ಲಿ ಸಂಜೀವಿನಿ ಪರ್ವತ ಒಂದು ಅಂಶವು ಇಲ್ಲಿ ಬಿದ್ದಿದ್ದರಿಂದ ಇಲ್ಲಿ ಆಂಜನೇಯನ ಶಕ್ತಿ ಇದೆ ಅಂಥೇಳಿ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪ್ರತಿಷ್ಠಾಪನೆಯನ್ನು ಮಾಡಿ ಈಗ 13 ವರ್ಷ ಆಯಿತು. ಪೂರ್ವದಲ್ಲಿ ಕಾಣುವಂಥದ್ದು ಆಂಜನೇಯನ ಮುಖ, ದಕ್ಷಿಣದಲ್ಲಿ ನರಸಿಂಹ, ಅಂದರೆ ಪಶ್ಚಿಮದಲ್ಲಿ ಗರುಡ, ಉತ್ತರದಲ್ಲಿ ವರಾಹ, ಮೇಲ್ಗಡೆ ಊರ್ಧ್ವವಾಗಿ ಹಯಗ್ರೀವ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ವಿಶೇಷ ಸೇವೆ ಅಂತ ಅಂದರೆ ಪ್ರಾರ್ಥನೆಗಳಾಗ್ತವೆ ಮತ್ತು ಸರ್ವಸೇವೆ, ಮಹಾಪೂಜೆ, ಶನಿದೋಷ ನಿವಾರಣೆಗಾಗಿ ಇಲ್ಲಿ ವಿಶೇಷವಾಗಿ ಬಂದು ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸ್ತಾರೆ. ಸಹಸ್ರ ದೀಪಾಲಂಕಾರ, ರಥೋತ್ಸವ, ರಂಗಪೂಜೆಗಳು ಇಲ್ಲಿಯ ವಿಶೇಷ ಸೇವೆಗಳಾಗಿದ್ದು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವರ ದರ್ಶನಕ್ಕಾಗಿ ದೇಶ ವಿದೇಶಗಳಿಂದ ಮತ್ತು ಬೆಂಗಳೂರು, ಮೈಸೂರು, ಇಲ್ಲಿ ಸುತ್ತಮುತ್ತಲ ಭಾಗದಿಂದ ತುಂಬ ಜನ ಬಂದು ದೇವರ ಸೇವೆಯನ್ನು ಮಾಡಿಕೊಂಡು ದೇವರ ಅನುಗ್ರಹವನ್ನು ಪಡೀತಾ ಇದ್ದಾರೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.